फास्ट वापर म्हणजे एक्सप्रेस सटला नास्टा ಒಂಜಿಲ ಗೊತ್ತಾಪುಜಿ ಉಸ್ಕ ಡಮ್ಮದೆ ಪೋರ್ಚಿ ಮುಳ ಬ್ರೇಕ್ ಫೈಲ್ ಆತಂದು ಓಲೊಂತೆ ಪೆಂತಿ ಎಂಕೆ ಗೊತ್ತಿಜಿ ಅವೇ ಪೊಣ್ಣು ಬರ್ಪುಣಾಂಡ ಇಂಚಾದ ಇಂಚ ಮಂದತು ಈಗ ಬಾ ತಿರುಗೋತು ಇಂಚ ಮೊದಲ ಹಳೆಯ ನಟ ಬಾಲಕೃಷ್ಣ ನಿಜವಾಗ್ಲೂ ಭಾರಿ ಸಂತೋಷಪ್ಪ ನಾವೆಲ್ಲ ಒಟ್ಟಾಗಿ ಸೇರ್ಬೇಕು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತನ ಅಂದ್ ಅಂಡ ಚಪ್ಪಾಳಿಲ ಆತೆ ಬೋರ್ಡು ಇಜ್ಜಡ ಪ್ರಶಸ್ತಿ ಪುಸ್ತಕ ನೀವು ಸೆಕೆಂಡ್ ಕೊರಿಯರ್ ನನ್ನ ವಿವೇಕ್ ಬಾರಿ ಸೋಕಿದ್ದೀನಿ ಎಂದು ಸೆಕೆಂಡ್ ಕೊರಿಯರ್ ಏನು ಕೇಂಟಿಗೆ ತುಯ್ಯರ ಇದ್ದೀಯ ಕೊಂತ ಅರ್ಜೆಂಟ್ ಇದ್ದೀನಿ ನಿಲ್ಲೆಡಕ್ಕೆ ಹೋಯ್ ಕಾರ್ಯಕ್ರಮ ತೂತುಂಡಿ ಇಂಚು ಒಕ್ಕಡೆ ಸೆಕೆಂಡ್ ನಮ್ಮ ಜೋಕುಳಿಗೆ ಎದ್ದು ಖುಷಿ ಆಗ್ಬಿಡುತ್ತೆ ಅಪ್ಪಕ್ಕ ಬುಲಿಪುನ ಲಂಚನೆ ಅಂತ ಐಸ್ ಕ್ರೀಮ್ ಬೋರ್ಡು ಅಂತ ಎಂಚೆ ಬುಲಿಪುನ ಮರಾಣಿ ಒಂಜಿ ಒಂಜಿ ಬಾಲೆ ಬತ್ತಳು ಬಲ್ಲ ಮಂಡೆ ಬತ್ತು ಅಂತ ಹೇಳು ಸುಮಾರು ಬತ್ತು ಹೇಳು ಅವಳ ಜೋಕ್ ಎತ್ತುಲಿ ಆ ಜೋಕ್ನ ಬಯಟಿಗೆ ಎಣ್ಣಾಗ ಮಸ್ತ್ ಜೋಕ್ ಹಾಕೊಂಡು ಮುರಾನಿ ಒಂಜಿ ಬಾಲಿ ಅನ್ನಂತ ಬನ್ಪುಣ ಶಾರ್ವಿನ ಅಲ್ಕನೆ ಇತ್ತಲ್ಲ ಅಲ್ಲಿ ಬನ್ಪುಣ ದಾಯ್ತೆ ಕಣ ಪಿಲಿ ಪೌಡರ್ ಪಾಡುವ ಬಲ್ಲೆ ಎಂಚೆಂಚಿನ ಪಾತ್ರೆ ನಿಕ್ಲಿನ ಬಾಯಿಟ್ಟು ಉಂಟತ್ತ ಮುರಾನಿ ಒಂಜಿ ಬಾಲೆ ಪನ್ಪುಣ ಐಕ್ ಪಪ್ಪ ಜೋರ್ ಮಾಡ್ಪುಣ ದಾಯ್ತೆ ಅವನಿ ಮಲ್ಲ ವಿಷಯನ ಪಪ್ಪ ಕೆತ್ತಿದ್ದೇನೆ ಹಾಪುಂಡ ಮುರಾನಿ ನಡ್ಕೊಂತ ಹೋದಾಗ ಒಂಜಿ ಬಾಲೆ ಪನ್ಪುಣ ಮ್ಯಾಂಗೋ ಜ್ಯೂಸ್ ಬಡ ಏ ಓಲುಂಡಿಯ ಮ್ಯಾಂಗೋ ಜ್ಯೂಸು ಆ ಬರ್ಸದ ನೀರುಂಡದ ಅವೇ ಮ್ಯಾಂಗೋ ಜ್ಯೂಸ್ ಬರ್ಸದ ನೀರು ಮ್ಯಾಂಗೋ ಜ್ಯೂಸಿಗೆ ಇನ್ನು ಜೋಕುನ ಬಾಯಿಟಕ್ಕೆ ನಾವು ಒಂಜಿ ಪಾಠ ಶಾಲೆನ ಟೀಚರ್ಗೆ ಏನಿದೆ ಒಂಜಿ ಬಾಲೆಟ ಏ ಈಗೆಲ್ಲ ಬರೀಲಿ ನಮಗೆ ಗಾಂಧೀಜಿಯವ್ರು ಏನು ಕೊಟ್ರ ಗಾಂಧೀಜಿಯವರು ಒಂದು ದಿನ ರಜೆ ಕೊಟ್ಟರು ನಾಯಿ ಜಪ್ಪು ನಡೆದಂಬ ಒಂದು ಸುತ್ತುವರಿಕೊಂಡು ದಾಯ ಈಗ ಗೊತ್ತಿದೆಯಾ ಈ ಅಪ್ಪನ ನಾಯಿ ಜಪ್ಪು ನಡೆದಂಬ ದಾಯ ಒಂದು ಸುತ್ತುವರಿಕೊಂಡ ಉಂಡ ಜತ್ತಿ ಬುಕ್ಕ ಸುತ್ತುವರ ಅಪ್ಪುಚ್ಚಿ ಇದ್ದೆ ಪೂರ ಮಸ್ತ್ ಪುರ್ಸೊತ್ತಿಜ್ಜಿ ಮನ್ಪುನಾಗ್ಲು ಜಾಸ್ತಿ ಮದ್ಮೆ ಹೋಯನ ಪುರ್ಸೊತ್ತಿಜ್ಜಿಗೆ ನಾಟಕ ತುಯ್ಯನ ಪುರ್ಸೊತ್ತಿಜ್ಜಿಗೆ ಮಹಿಷ ಬರ್ತಿದ್ದೆ ದೇವಸ್ಥಾನ ಹೋಯನ ಪುರ್ಸೊತ್ತಿಜ್ಜಿ ಜೋಕುಲೆತ್ತು ಹೆಣ್ಮಗೆ ಪುರ್ಸೊತ್ತಿಜ್ಜಿಗೆ ಮುರಾನಿವರಿ ಸಾಹಿತ್ಯಗೆ 4 ಜನ ಬಗ್ಗುತ್ತು ಓದುಲರಿಗೆ ಹೇ ದಯತಂಡು ಮಾರೆ ಹೈ ಸಾಹಿತ್ಯ ಅಂದ ಫಸ್ಟ್ ಟೈಮ್ ಎರಡೆಲ್ಲ ನಡ್ಸತಿ ಸಾಹಿತ್ಯ ಒರಿ ಗುವೆಲ್ ಪಕ್ಕೊಳಂತು 11 ಬಡೋದುಲಿಗೆ ಬುಕ್ಕರಿ ಪೋತು ಬೆಲ್ಲ ಬಗ್ಗುತ್ತು ಏರಬೇಕು ಎಂಬಿದಾಯ್ತು 11 ಮಲ್ಪೆ ಅಂತ ಬುಕ್ಕರಿ ಪೋತು ಬಗ್ಗುತ್ತುನಾಗ ఆయన నూకుతూ పడుతూ పదరాడు పడినకి మరి మీ పుడాగా పద్య పడంతు మీ అందులేಗೆ ಮುಂಗಾರು ಮಳೆದ ಪದ್ಯ ಪಡಂತುಲ್ಲಿ ಏ ಆಯ್ತಾನೆ ಮನೆ మీ పుడాಗ ಪದ್ಯ ಪಡಣ ಅದಾಲಜ್ಜೆ ಬಾತ್ರೂಮ್ಗೆ ಚಿಲ್ಕೈಜಿ ಅಂಚೆ ಪದ್ಯ ಪಡೋಂತು మీ పుడాಗೆ ಬುಕರಿ ಬಾಕಿಲ್ ದಿತ್ತು మీ పుడాಗೆ ಆಯ್ತಾನೆ ಬಾಕಿಲ್ ದಿತ್ತು మీ పుడా ದಾಲಜ್ಜೆ ಮುರಾನಿ ಬಾಕಿಲ್ ಪಾಡ್ತು మీ ಒಂದಿತ್ತೆಗೆ ಎರೋವರಿ ಬತ್ತದು ಸೆರೆಟ್ಟೆ ಬಾಗಿಲ್ದ ಗಂಡಿಡೆ ತೂವಂತು ತಿಗೆ ಏರ್ ಬೋಡನೆಲ್ಲ ತೂವರಂತ ಬಾಗಿಲ್ ದೆತ್ತು మీ పుడాಗೆ
ಬಸ್ ತೋರಿಕೊಂಡು ಬಿಡಗೆ ಡ್ರೈವರ್ ಅದ ಡ್ರೈವರ್ ಇದ್ದಾನೆ ಇದು ಫಾಸ್ಟ್ ಹೋಗ್ಬಾರು ಮುಂದೆ ಎಕ್ಸ್ಪ್ರೆಸ್ ಸೊಟ್ಲ ನಾಷ್ಟಪ್ಪ ಒಂದಿಲ್ಲ ಗೊತ್ತಾಪಜಿ ಉಸ್ಕ ಡಮ್ಮದೆ ಪೋಡ್ಚಿ ಮುಳು ಬ್ರೇಕ್ ಫೈಲ್ ಆತಂದು ಓಲೊಂತ ಪೆಂತಿ ಎಂಕೆ ಗೊತ್ತಿಚ್ಚಿ ಒಂದು ಬಸ್ ಡಾಪನ ಜೋಕು ಸರ್ ಬಾಳು ಒಂದು 10:30 ಗಂಟೆಗೆ ಇನ್ನು ಧರ್ಮಸ್ಥಳಕ್ಕೆ 8 ಗಂಟೆಗೆ ಬಸ್ ಧರ್ಮಸ್ಥಳಕ್ಕೂ 1 ಗಂಟೆಗೆ ಅವು ಬಿಡುಂಡ ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಂಚನೆ ಥರ ಮಸ್ತ್ ಜೋಕ್ ಮಾಡೋದು ಒಬ್ಬಳಮ್ಮ ಅಂತೆಲ್ಲ ಚಪ್ಪಾಳೆ ಕೊಟ್ಟವರಿಗೆ ಅವ್ರಿಗೆ ಕೊಟ್ಟು ನೇಜಿಗೆ ಬುಕ್ಕರಿಗೆ ನೈದಾನ ಮರೆ ಕೊಟ್ಟು ಇಜ್ಜೆ ಚಪ್ಪಾಳೆ ಏನು ಕೊಟ್ಟುಜಿ ಹಾಂ ಅವ ಆ ಜನಕ್ಲೆಗ್ಲಾತ ಸರಿ ಇಜ್ಜಿಯ ಚಪ್ಪಾಳೆ ಕೊಟ್ಟಿರಲ್ಲ ಮಲ್ಗೆ ಮದ್ಮೇದ ಹಾಲುಡು ಮಾತೆಲ್ಲ ಉಳ್ಳೆ ಉಳ್ಳೆಗೆ ಒರೆ ಬಿದೆ ಉಳ್ಳೆಗೆ ತಾನೇ ಉಳ್ಳೆ ಬರ್ಬೋಜ ಇಚ್ಚಿ ಮಾಡ ಇನ್ನು ಒಂದು ಜೊತೆ ಚಪ್ಪಲ್ ತೂಜಿಜಿ ಇಂತ ಚ ಐಕೂರ ಬೆಚ್ಚ ಮಲ್ಪಡ್ತೀಯ ಏನ ತುಲ ತುನಗ ಆ ಜನದ ಚಪ್ಪಲ್ಲಿ ಜನ ಪಾಡು ಅಂತ ಯಕ್ಷಗಾನ ಆತಳ ಸುತ್ತಲ ತಳ ಸುತ್ತಿ ಬಂದ ಈ ವೀರ ಯಾರಂದು ಬಲ ಆತ ನಂಗೆ ಆಸೆಗಾರೆ ಈ ಚಿತ್ತುಳಿ ಮಾರನಾರತಿ ಡಾಕ್ಟರ್ ಅಡೇಬೋದು ಡಾಕ್ಟರ್ ಇಂಕ ಕಂಡಾಪಟ್ಟೆ ಬಂಜಿ ಬೇನೆ ಆಯ್ತು ಅನ್ಕೊಂಡು ಅವು ಸ್ಕ್ಯಾನಿಂಗ್ ಮಂದು ತೂ ಓಡ್ಕೊಂಡೇವಿ ಡಾಕ್ಟರ್ ಸ್ಕ್ಯಾನಿಂಗ್ ಮಂದು ತೂ ನಾವು ಉಳೆಗಣ್ಣೆ ಗೆಡ್ಡೆ ಎತ್ತನಿಗೆ ಗೆಡ್ಡೆ ದೆತ್ತರಿಗೆ ದೆತ್ತು ಕಡಪೊಡಿಯರಿಗೆ ಒಂಜಿ ವಾರ ಆಯ್ಬೇಕ ವಾಪಸ್ ಬಂದು ಡಾಕ್ಟರ್ ಇಂಕ ಬಂಜಿ ಮೇಲೆ ಕಮ್ಮಿ ಆಯ್ತು ಅಂಚನ ವಾಪಸ್ ಸ್ಕ್ಯಾನಿಂಗ್ ಮಂದು ತೂ ಓಡು ಮಾಡ ಸ್ಕ್ಯಾನಿಂಗ್ ಮಂದು ತೂಯರಿಗೆ ಬುಕ್ಕೊಂಜಿ ಗೆಡ್ಡೆ ಎತ್ತನಿಗೆ ಬುಕ್ಕೊಂಜಿ ಗೆಡ್ಡೆ ಇಲ್ಲ ದೆತ್ತಿತ್ತು ಪೊಳ್ಳುನಾಗ ಡಾಕ್ಟರ್ ಬಂಡೆಗೆ ಈ ಪೊಳ್ಳುನ ಓಡಿಸಿ ಡಾಕ್ಟ್ರೆ ಒಂಜಿ ಜಿಪ್ಪು ಪಾಡ್ಲಿ ಅಪ್ಪಗಪ್ಪ ತೆತ್ತರೆ ಪರ್ನಾಕ ಪಾತ್ರ ಸ್ಟೈಲ್ ಆತ ಬರೀ ಎಡ್ಡೆ ಆತ ಏನಾರ ಒಳ್ಳೋ ಒಂದು ಪ್ರೋಗ್ರಾಮ್ ಕೊಡ್ತು ಏನಾಗುತ್ತದೆ ಸರ್ ಇದು ಇರ್ನ ಮಿಮಿಕ್ರಿ ಬರೀ ಟಾಪ್ ಇರ್ನ ಮಿಮಿಕ್ರಿ ಬರೀ ಟಾಪ್ ಒಂಜಿ 10 ರೂಪಾಯಿ ತಂಡ ಬಂದೆ ಬಸ್ ಸ್ಟ್ಯಾಂಡ್ ಒಂದೊಂದುವರೆ ಬೊಕ್ಕಡೆ ರೈಟ್ ಪರ್ನಾಯಿ ರೈಟ್ ಪೊಲೀಸ್ ದಾಯ ಬರ್ತದ ಒಂಜಿ ಕುಲ್ಲಾಗಿ ಸ್ಟಾಪ್ ನಿಮಗಾಗಿ ಒಂದು ಸೈರನ್ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ಇಂಥದ್ದೇ ಹುಡುಗಿ ಒಬ್ಳು ಸರ್ ನನ್ನ ಹತ್ರ ಕೇಳೋದು ಒಂದ್ಸಲ ಬೆಕ್ಕಿನ ಸೌಂಡ್ ಮಾಡಿ ಬೆಕ್ಕಿನ ಸೌಂಡ್ ಮಾಡಿದೆ ಆಮೇಲೆ ನನ್ನ ಹತ್ರ ಕೇಳೋದು ಒಂದ್ಸಲ ಹುಲಿ ಸೌಂಡ್ ಮಾಡಿ ಹುಲಿ ಸೌಂಡ್ ಮಾಡಿದೆ ಆಮೇಲೆ ನನ್ನ ಹತ್ರ ಕೇಳೋದು ಒಂದ್ಸಲ ಇರುವೆ ಸೌಂಡ್ ಮಾಡಿ ಇರುವೆ ಸೌಂಡ್ ಮಾಡ್ತದ ಮಾಡೋದಿಲ್ಲ ಸುಮ್ಮನೆ ಕೇಳಿತು ಇದು ಮಕ್ಕಳ ಕಥೆಗಳು ಶಾಲೆಯಲ್ಲಿ ಟೀಚರ್ ಹತ್ರ ಒಬ್ಬ ಹುಡುಗ ಕೇಳೋದಂತೆ ಟೀಚರ್ ನಿಮ್ಗೆ ಮದುವೆ ಆಗಿದ್ಯಾ ಟೀಚರಿಗೆ ಇಟ್ಟು ಬಂತು ಟೀಚರ್ ಹೇಳಿದಂತೆ ನಾಳೆ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ಬೇಕಾಯ್ತಾ ನಮ್ಮ ಅಪ್ಪನಿಗೆ ಮದುವೆ ಆಗಿದೆ ಆಯ್ತಾ ಕುಕ್ಕುದ ಸಂದರ್ಭ ಒಂದು ಹುಡುಗಿ ಕುಕ್ಕು ಬೇಜಂತು ಬರೀತಂತುಳ್ಳಿಗೆ ದಡಿ ಬಂದು ಜೋರು ಮಲ್ಪುಣ ಇಂಚಿನ ಇತ್ತೆ ಹುಡುಗ ತಿಂಚ ಕುಕ್ಕು ಬರ ಕಟ್ ಬತ್ತ ಪೊಯ್ನ ಇಲ್ಲೋರು ಅಮ್ಮೇಡ ಪಂಪೆ ಅಮ್ಮೇರ ಇಲ್ಲೊಲಿಜು ಮುಖೋಲೇರಿಯಾ ಅವೇ ಅಲ್ಲ ಮರಟ್ಟು ಹೇಳ್ತು ಮಲ್ಲ ಕಲ್ವಿ ನಾವೇ ರಾಜಕೀಯದಾಗ ಏದೋ ಜನ ಬರ್ತದ ಭಾಷಣ ಮಲ್ಪೇದು ಮುರಾಣಿವರೆ ಭಾಷಣ ಮತ್ತು ತಿತ್ತು ಬತ್ತರಿಗೆ ಹೆಚ್ಚೇತೀನಿ ಎನ್ನ ಭಾಷಣ ತೊಂದರೆ ಜಿ ಸಾವು ಪ್ಯಾಂಟನ್ ಅಪಕಪಕ ಮಿತ್ತು ಮಲ್ಪುಣ ಬಜಿ ಗಲೀಜು ತೋಜುಂದಿತ್ತೀನಿ ಕೈ ಕಾರ್ಬಂಡರಿಗೆ ಏನು ಅಂಚ ಮಲ್ತಿಜಡೆ ನಿಕ್ಲಿ ಬುಕ್ಕಲ್ಲ ಗಲೀಜು ತೋಜುತ್ತು ಮೊದಲನ ರೈಲಾದ್ರೆ ವಿಮಾನದ ಸೌಂಡ್
ವಿಮಾನದ ಶಬ್ದ. ಬಿರುಗಾಳಿ ಶಬ್ದ ಈ ಕಡೆ ಕಮ್ಮಿ, ಗಾಳಿ ಬೀಸೋದೇ ಕಮ್ಮಿ. ಆಚೆ ಎಲ್ಲ ಗಾಳಿ ಜಾಸ್ತಿ ಬರುವಾಗ ಬಿರುಗಾಳಿ ಶಬ್ದ ಆದ್ರೆ ಇದು ಗಾಳಿ ಶಬ್ದ. ಮತ್ತೆ ಮನೆಯ ಟ್ಯಾಪ್ ತಿರುಗಿಸುವಾಗ ನೀರು ಬರದೆ ಸೌಂಡ್ ಆಗುವಾಗ ನೀರು ಬರದೆ ಸೌಂಡ್ ಮಾತ್ರ. ಇದೆಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಸೌಂಡ್ಗಳೆಲ್ಲ ಕೇಳಿಸ್ತಾ ಇರ್ತದೆ. ಪೇಟೆಗಳ ಸೌಂಡ್ ಸ್ವಲ್ಪ ಬೇರೆ, ಹಳ್ಳಿಗಳ ಸೌಂಡೇ ಬೇರೆ. ಇದೆಲ್ಲ ಪೇಟೆಯ ಸೌಂಡ್. ಸೈರನ್, ಬೈಕು, ವಿಮಾನ, ಬಿರುಗಾಳಿ, ಇದೆಲ್ಲ. ಬೈಕು ಎಕ್ಸಲೇಟರ್ ಕೊಟ್ಟು ಹೋಗುವಾಗ ಸರ್ ಮೊದಲ್ನ ಫಿಯೇಟ್ ಕಾರ್ ಇತ್ತಲ್ಲ ಸರ್, ಈಗೆಲ್ಲಿ ಉಂಟು ಫಿಯೇಟ್ ಕಾರ್ ಇಲ್ಲ. ಮೊದಲ ಫಿಯೇಟ್ ಕಾರ್ ಆದ್ರೆ ಮೊದಲೆಲ್ಲ ಮನೆ ಮನೆಗೆ ಬರ್ತಾ ಇದ್ದ ನರ್ಸಣ್ಣ ಹತ್ರ ಸೌಂಡ್ ಆದ್ರೆ ಬರ್ತೈತಿ ಒಳ್ಳೆ ಕಾಲ ಬರ್ತೈತಿ. ಸೂಪರ್ ಹಕ್ಕಿಗಳು. ಹಕ್ಕಿಗಳು. ಒಂದು ಕೋಗಿಲೆ, ಶಾಲೆ ಬೆಳಿಗ್ಗೆ ಒಂದು ಕಾಗೆ ಆದ್ರೆ 5:30 6 o'clock ಕಾಗೆ ಬಂದು ಕರೀತದಲ್ಲ ಮನೆ ಮುಂದೆ ಬಂದು. ಕೆಲವು ಕಾಗೆ ಬೆಳಿಗ್ಗೆ ಒಂದು ಕೋಳಿ, ಕೋಳಿ ಮರಿಗಳನ್ನ ಕರೆಯುವುದು ಹಿಂದಿಯಲ್ಲಿ. ಮರಿಗಳನ್ನ ಹಿಂದಿಯಲ್ಲಿ ಕೋಳಿ ಕರೆಯುವುದು ಹೇಗೆ ಗೊತ್ತಾ? ಮರಿಗಳೆಲ್ಲ ಕೆತ್ತಿದೀನಿ ತುಂಬ ಸೌಂಡ್ ಕೇಳ್ತಾರ. ಅದನ್ನು ಮಂತೆಲ್ಲ ಕೆತ್ತಿಪಾರ ಹಳ್ಳಿದ ಜನಗಳಿಗೆ ಹೆಂಗ್ ಪಣ್ಣೋದು ಅಂತ ಐತಿ. ಆ ಕೋರಿ ಕೆತ್ತಿರಿ ತುಂಬ ಪೂರ ಹಳ್ಳಿದ ಕೇಳೋ ಸೌಂಡ್. ಜೋರು ವರ್ಷ ಬಂದಾಗ ಕಪ್ಪೆದ ಸೌಂಡ್ ಅಂಡ, ಎಲ್ಲಿಯ ಕಂಜಿ ಅಂಡ, ಕೈಗೆ ಜೆರ್ಸಿ ಬೆತ್ತ ಅಂಡ ಬೇಯ್ತೆ ನಮ್ಮನೇಲಿ. ಇದು ಬೊಬ್ಬಾರ್ಡು ಮಸ್ತ್ ಕಂಬಳದ ಟೈಮ್ ಗೋಣಪುರ ಎತ್ತರ ತಿಕ್ಕೊಂತಿತ್ತು ಇತ್ತೆ ಓಲ್ ತಿಕ್ಕೊಂಡು ಸರ್ ಗೋಣದ ಸೌಂಡ್ ಮಲ್ಪನಾಗ ಎಮ್ಮೆ ಪುರ ತುಂಬ ಅಡಪ್ಪನಾಗ ಪರ ಅವೇ ಪಂಜಿ ಸೌಂಡ್ ಅಂಡ ದುಂಬುಪುರ ಇದೇ ಪಂಜಿ. ರಡ್ಡು ಪುಚ್ಚೆಲ್ಲ ಜಗಳ ಮಾಡ್ಕೊಂಡಾಗ ಅಲ್ಲಿ ಪುರ ಜಾಸ್ತಿ ಜಾಲ ಹಿಡ್ಕೊಂಡು ಕೊರೆ ತಗೊಂತಿಕೊಂಡು ನಾಯ್ತ ಕಣ್ಣಿ ಚಳಿ ಚಳಿ.
ಬೇಲೆ ಮೇಲೆ ಕೊಟ್ಟೋಡುದು ಮಲ್ಲ ಅಕ್ಷುಷನಾಂಡ ಕೆಲವನ್ನ ಇಲ್ಲೆಡ ಪೋತು ಗೂಡು ನಾಯಿ ಉಂಟು ತೂರ ಆಯ್ತಾ ಸೌಂಡ್ ಕೇಳಿ ನೋಡು ನಿಗ್ಲ ನಾಯಿ ಉಂಡೆ ಗೂಡು ಈಗ ತಾನೇ ಹುಟ್ಟಿದ ಮಗು ಅಳುತ್ತಾ ಇದ್ದಾರೆ. ನಾನು 40 ವರ್ಷದಿಂದ ಈ ಮಗುಳ ಶಬ್ದವನ್ನ ಮಾಡ್ತಾ ಒಂದಕ್ಕೊಂದು ಸೇರಿಸಿ 40 ವರ್ಷದಿಂದ 2000ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟು ಜನಗಳನ್ನ ಸಂತೋಷದಿಂದ ಪ್ರೀತಿಯಿಂದ ನನ್ನ ಕಾರ್ಯಕ್ರಮಕ್ಕೆ ಕರೆದು ಕೂರಿಸಿ ಅವರ ಮುಂದೆ ನಾನು ನಿಂತು ನನ್ನ ಕಾರ್ಯಕ್ರಮವನ್ನು ಕೊಡ್ತೇನೆ ಸರ್. ಬೇರೆ ನಾನು ತುಂಬಾ ದೊಡ್ಡವನಲ್ಲ, ವಯಸ್ಸಾಗಿರ್ಬೋದು, ಅದು ಬೇರೆ ವಿಷಯ. ಅದು ವಯಸ್ಸಿಗಿಂತ ನನ್ನಲ್ಲಿರುವ ವಿದ್ಯೆ ದೊಡ್ಡದು ಸರ್. ನನ್ಗೇನೋ ಒಂದು ದೇವರು ಕೊಟ್ಟಿದ್ದಾನೆ, ಸಾಕಿ ನನ್ನ ಮನೆಯನ್ನು ಇದರಲ್ಲೇ ನಾನು ಮೇಲೆ ಬಂದಂತ ಒಬ್ಬ ಕಲಾವಿದ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಬೇಕು ಅಂತ ಕೇಳಿಕೊಳ್ತಾ ಈಗ ತಾನೇ ಹುಟ್ಟಿದ ಮಗು ಅಳ್ತಾ ಇದ್ದಾರೆ ನೋಡಿ. ಇದೇ ಮಗು ಕಟ್ಟಿ ಅಳುವಾಗ ಹೀಗೆ ಸರಿ ಮಗಳು ಜನಗಳನ್ನ ಮೆಚ್ಚಿಸೋದು ತುಂಬಾ ಕಷ್ಟ. ಆದ್ರೂ ಇಷ್ಟು ಜನ ನನ್ನನ್ನು ಮೆಚ್ಚಿ ಕೊಂಡಾಡ್ತಾ ಇದೆಲ್ಲ ಅದು ನನ್ನ ಪುಣ್ಯ. ಯಾಕೆಂದ್ರೆ ನಾನು ತುಂಬಾ ಕಡೆ ಹೋದಾಗ ಇಂಥದ್ದೆಲ್ಲ ನೋವುಗಳನ್ನ ಅನುಭವಿಸ್ತಾರೆ ಸರ್. ನಾನೊಬ್ಬನೇ ಅಲ್ಲ, ಎಲ್ಲಾ ಕಲಾವಿದರು ಸರ್. ಮುರಾನಿಯವರಿಗೆ ಇದು ಬಾಂಬೆ ಹೋಗ್ತಾರೆ, పోతే వండే ఢిల్లీ పోతారా, ఢిల్లీలో పోతే పిదే పోతారా, నేను బొడుపు పోయినా వండే ఈ తెలిపన్నాకల మొనే తోతారా కొంచెం గట్టి పడ్డాను కదా హాజరు అందే ఇచ్చా తొర్రెడు తెలిపనాగతలే మరి ఎంత ఉంటావు కాబట్టి అల్లు ಬಂದಾಗನೆ నేను మోనే చేంజ్ ಆಗ್ನಾವ ಬಟ್ಟೆ ತುಲ್ಲ ಇಚ್ಚಾ ಕೆಲವರು ಮದ್ಮೇದವರು ಫೋಟೋ ತೆಪ್ಪೋರೆ ಬರ್ಪೇರು ಸರ್. ಫೋಟೋ ತೆಪ್ಪೋರೆ ಬರ್ಪೇರು ಎನ್ನ ಫೋಟೋ ಸೋಪ್ ಬರೋಡಾವ ಜನ ಮುಂತು ನೆಚ್ಚ ಗೊತ್ತಿಲ್ಲ ಫೋಟೋ ಗುದ್ದೆ ಫೋಟೋ ಸೋಪ್ ಬರುವ ಈತಿ ಜನ ಅಂಡೆಲ್ಲ ಮುಂದೆ ತೆತ್ತೊಂದುಕೊಳ್ಳದಾರ ಸರ್. ಇತ್ತೆ ಭಕ್ತರು ಸುಮಾರು ಜನ ಟಿವಿ ತಗೊಂಡು ಓದಿಪ್ಪೇರು ಇಲ್ಲೋಳು ಅಕ್ಲ ಇಲ್ಲೋಳು ಅಕ್ಕ ಟಿವಿ ತೂಪುನಾಗ ಅక్కడ ಅವಸ್ಥೆ ಹೆಚ್ಚು ಗೊತ್ತುಂಟ ಅಕ್ಲ ಇನ್ನೆಡೆ ಪೊಯ್ದು ನಮ್ಮ ತೂತು ಒಂದು ತಿಳಿಪುಣ ಒಬ್ಬ ಟಿವಿ ತೂಪುನಾಗ ಗೊತ್ತಾರ ಮುಂಜಿ ಜೂರ್ಲ ತಿಳಿಕೆ ಪೂಜಿಸಿ ಅವಳ ಮುಕ್ಕೋರಿನ ಇಲ್ಲಿಡೆ ಪೋತ ಕೆಲವರು ಟಿವಿ ತೂಪಿರು ನೆಂಚ ಉಪಾರದ ಅಂಗಡದಲ್ಪ ಟಿವಿ ಪಾಡ ಕೆಲವರು ಅಂಗಡದಲ್ಪ ಉದ್ದೊಂದು ತೂಪುನ ಅಂಗಡದ ಎದುರುದೆ ఆయన పిరైతున్నాయి మళ్ళాకి లంచనే సౌండ్ ఆపునందుకు రైస్ వేసి నేయించా ಪೂರ ಸೊರೇಟದೆ ಅಜನ ಪನ್ನೇರಿದ್ಯಾ ಬೆಂಚೆ ಹೋಗ್ತದೆ ತಡೆ ಗೊತ್ತಿಲ್ಲ ಇಂಚಿನ ಪೂರ ವ್ಯತ್ಯಾಸಗಳು ಕೆಲವರು ಟೂರ್ ಹೋನಾಗ ಜೋಗುಡು ಜಲಪಾತದ ನೀರು ಮೂರನೇ ನೋಡಿ ತೂಪೆ ಆಯ್ ತೂಪುನಾಗ ఆయన ಮೋನೆ ಮೂಜಿ ನಮನೆ ಆಪು ಆ ಮಿತ್ತಿರ್ತ ನೀರು ಮೂರನೇ ತೂಪುನಂದೆ ಕುಬಾರಡು ಮಾಕೆ ಜಾತ್ರೆ
ತೊಟ್ಟಿಲು ತಿರುಗುನಾಗ ಜೋಗುಳು ತೊಟ್ಟಿಲು ನಮ್ಮ ತಿರ್ತು ನಮ್ಮ ತೂಗುಣ ತೊಟ್ಟಿಲು ನಿಂಡೆ ಮರಣ ಬಾವಿದ ಪೈಕಿ ರೇಸಿ ತಿರುಗುನಾಗ ತೂಗುಣಾಯಿ ಕೆಲವು ಪಣ್ಣುಗಳು ಹೀಲ್ಡ್ ಎತ್ತರದ ಚಪ್ಪಲ್ ಪಾಟು ನಡಪಣ ಒಂದೇ ಸ್ಟೈಲ್ ಕೂಡ ಅಕ್ಕಳ ಜಾಸ್ತಿ ಅಂದೆ ಅಕ್ಕಳ ಗೊತ್ತಲ್ಲ ಒಂದೇ ಸ್ಟೆಪ್ ಪಾಡಿನ ಸ್ಟೈಲು ಎತ್ತರದ ಚಪ್ಪಲ್ ಇಟ್ಟಂಡೆ ಇಂಚೆ ಪವಂತಿ ಕಾಲೇಜಿಗೆ ಪ್ಯಾಚನ್ ಶೋ ಮಲ್ಪೆ ಕಾಲೇಜಿಗೆ ಪ್ಯಾಚನ್ ಶೋ ಮಲ್ಪುನಾಗ ಹುಡುಗ ಮಲ್ಪುನ ಸ್ಟೈಲ್ ಎಂಚೆ ಬಲೆ ಆ ಎಂಚೆ ಮಲ್ಪುನಂದೆ ಇಂಚೆ ಪಾಡಂడి అవే పొండు మర్పునండ ఇంచాద ఇంచ మందతు ఇయ్యమ్మ తిరుగొత్తు ఇంచ అవే ఆండ్లತ್ತೆ పొండుల ఆయన ಬಂದಾಗನೆ ಗೊತ್ತಾವ ఆయన స్టైల్ అంచె కొత్తండి ಕೂಡಿ ಎದುರಿಪ್ಪನಾಗ ಏನಮ್ಮ ಆಚರಣೆ ತೂಪಣ ಸೀಟ್ ಪೂರ ಖಾಲಿ ಅಲ್ಲ ತೂಪಣಾಗತ್ತೆ ಭಾರಿ ಬೇಜಾರಂಡ ಭಾರಿ ಖುಷಿ ಅಂಡ పొరలుడు తెలిపడాక ಬೆತ್ತಿ ಬೆತ್ತಿ ಮನೆ ಮುಖ తెలిపునాకలో ಮಾತೆಲ್ಲ ಒಂದೇ ಲೆಕ್ಕ ತಿಳಿಪುದಿಲ್ಲ ಕೆಲವರ ಸೌಂಡ್ ಇಪ್ಪುದಿದೆ ಕೆಲವರು ಕೂಲಿ ಕೊಡುವುದಿಲ್ಲ ತಿಳಿಪುನಾಗ ಕೆಲವರು ಎಲ್ಲಿ ಸೋಲಾಡ್ ತಿಳಿಪುಣ ಕೆಲವರ ನಪ್ಪದಳಿಗೆ ಬರ್ತಾರ ಕೆಲವರ ತಿಳಿಪುಣ ಜಾಸ್ತಿ ರಟ್ಟು ಕೂತಿರಲ್ಲ ಆಯ್ಕೊಂಡೆ ಕೆಲವರ ತಳಿಗೆ ಕೆಲವರು ಒಂದೇ ಸೈಡ್ ತಿಳಿಪುಣ ಕೆಲವರು ತಿಳಿಪುಂಡ ಮುಳಿಪುಂಡ ಗೊತ್ತಾಗ್ಬೋದು ಮನೆ ಹಿಂಸೆದಾಕತ್ತೆ ಬೇರೆ ಬೇರೆ ಸ್ಟೈಲ್ ಹೋಗ್ಬೋದು ಮುಂದೆ ಅಜ್ಜರನ್ನ ಸೆಟ್ ಮಾಡ 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಅಜ್ಜರನ್ನ ಸೆಟ್ ಮಾಡ ಪೂಕಿಲ್ಲ ಅಟ್లా ಒಟ್ಟೊಟ್ಟಿಗೆ ಅಂಡ ಕೆಲವು ದೊಡ್ಡ ದೊಡ್ಡ ನಟರು ಬಂದು ಮಾತಾಡೋದಿದ್ರೆ ವೇದಿಕೆಯಲ್ಲಿ ನಮ್ಮ ರಾಜ್ಕುಮಾರ್ ಬಂದು ಮಾತಾಡೋದಿದ್ರೆ ತುಂಬಾ ಸಂತೋಷ ಆಗಿದೆ ನಾವೆಲ್ಲ ಇಂಥ ಕಾರ್ಯಕ್ರಮ ನೋಡ್ಬೇಕು ಎಲ್ಲ ಒಟ್ಟು ಸೇರಿ ನಗರಗಿಂತ ಮಾಡಿ ಬದುಕಬೇಕು ಗೊತ್ತಾ ರಾಜ್ಕುಮಾರ್ ಮೊದಲ ಹಳೆಯ ನಟ ಬಾಲಕೃಷ್ಣ ನಿಜವಾಗ್ಲೂ ಭಾರಿ ಸಂತೋಷಪ್ಪ ನಾವೆಲ್ಲ ಒಟ್ಟಾಗಿ ಸೇರ್ಬೇಕು ದೇವಸ್ಥಾನಕ್ಕೆ ಬರ್ಬೇಕು ದೇವ್ರಿಗೆ ಕೈ ಮುಗಿಬೇಕು ದೇವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಗೊತ್ತಾ ಬಾಲಕೃಷ್ಣ ಹಾಗೆ ಮುಖ್ಯಮಂತ್ರಿ ಚಂದ್ರು ಚೆನ್ನಾಗಿದ್ರು ನಾವ್ ಯಾವ್ದಾರು ರಾಜಕೀಯ ಮಾಡ್ಬಾರ್ದಪ್ಪ ನಾವು ಆದಷ್ಟು ದೇವಸ್ಥಾನಕ್ಕೆ ಬರ್ಬೇಕು ದೇವ್ರನ್ನ ನೋಡ್ಬೇಕು ದೇವ್ರ ಹತ್ರ ಮಾತಾಡ್ಬೇಕು ನಾವು ಗೊತ್ತ ಇದು ಮುಖ್ಯ ಚಂದ್ರ ಜಗ್ಗೇಶ್ ಲಕಡಿ ಪಕಡಿ ಜಮ್ಮ ನಮ್ ಜನ ಮನ್ಸು ಮಾಡಿದ್ರೆ 24 hours ರೋಡ್ ನಲ್ಲಿ ನಿಂತ್ಕೊಂಡು ಜಾಲಿ ಆಗಿರ್ತಾರೆ ದೇವಸ್ಥಾನಕ್ಕೆ ಬರಲ್ಲ ಗೊತ್ತ ಇದು ಜಗ್ಗೇಶ್ ಹಾಗೆ ನಮ್ಮ ಹಾಸ್ಯ ಕಲಾವಿದರು ನವೀನ್ ಡಿ ಪಡಿ ಅದನ್ನ ಸ್ವಲ್ಪ ಚೂರು ಪಾತ್ರ ಸರಿಯಾದ ಚಪ್ಪಲಿ ನವೀನ್ ಡಿ ಪಡಿ ಪರ್ನಾಗ ಪಾತ್ರ ಸ್ಟೈಲ್ ಅದು ಪರ್ನಾಗ
ಈ ಲೋಕದ ಸೃಷ್ಟಿ ಸರಿ ಇದೆಯಾ? ಈ ಲೋಕದ ಸೃಷ್ಟಿ ಸರಿ ಇದೆಯಾ? ಭೂಮಿ ಎತ್ತರ ತಗ್ವಾತು ನಡಪರ ಪೂಜೆ ಗೊತ್ತುಂಟ? ಮಹಾಭಾರತ ಏನ್ ಬರೀತನ ನಿಕ್ಕು ಗೊತ್ತುಂಟ? ಮಹಾಭಾರತ ಬರೀತನ ಏನು ನಿಕ್ಕು ಗೊತ್ತುಂಟ? ಗೊತ್ತಿಜ್ಜಿ ಮಾಡಿ ಹೊರ ಪಡ್ಲೆ ಇಂಕ್ಲ ಗೊತ್ತಿಜ್ಜಿ. ಓಕೆ ಸರ್. ಕಕ್ಕೆ ಕಕ್ಕೆ ರಾತದ ಬರಗ ಕೆತ್ತಿದಿ ಪುಣ್ಯ. ಕಕ್ಕೆ ರಾತದ ಬರಗ ಕೆತ್ತಿದಿ ಪುಡು ಕೆತ್ತಿ ದರಿವಿಗೆ ಎಂಚ ಬಂಡ ಕಕ್ಕೆ ಚೆಡ್ಡಿ ಮಾಡ್ತೀನಿ ಪುಣ್ಯ. ಒಂದು ಗುಂಡು ಪಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಏನೇ ತೋರ್ಸತ್ತಿಗೆ ಬಂದತ್ರಲ್ಲೇ ಈ ಮಂಡ್ಯ ಸಟ್ಟಾಪು ಜಾಂಡಲ ಇಂದ ಮೋನೆ ಡಾಂಡಲ ಅಂತ ಜನಕ್ಕೆ ಖುಷಿ ಆವಡು ಗುಂಡೂರಾವ್ ಎಂಚೆ ಅಂತ ಗೊತ್ತುಂಟ ಮಾಜಿ ಮುಖ್ಯಮಂತ್ರಿ ಹಿಂದೆ. ಸರ್ ಒಂದು ಗುಂಡೂರು ಅಂಚನೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಬರ್ಮಣ ಸ್ಟೈಲ್ ಸಿಗುತ್ತೆ. ಸರ್ ಅಂಚನೆ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿ ಹಾನ ಸ್ಟೈಲ್ ಆಡಲ್ಲಿ ಗೊತ್ತುಂಟ ಸಾಹಿತ್ಯ ದಾರಾ ಬೇಂದ್ರೆ ಅಂತಿದ್ದೇರತ ಆ ಬೇಂದ್ರೆ ಬರೋ ತುಲೆ 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 ಕಾರ್ಯಕ್ರಮ ಇಷ್ಟ ಅಂಡ ಗೊತ್ತಿಜ್ಜಿ ಸರ್ ಎನ್ನ ಪ್ರಯತ್ನ ತಾಪನ ಅದು ಮಲ್ತದೆ ದೇವಣ್ಣ ದೇವೇನಲ್ಪ ಮಾತೆಲ್ಲ ಒಂಜೆ ಸರ್ ಕುಳ್ಳೂರ್ ನಾಕಲ್ಲ ಏನಿಲ್ಲ ಮಾತೆಲ್ಲ ಒಂಜೆ ಅಕ್ಲು ಬೇತೆ ನಮ ಬೇತೆ ಎತ್ತರ ಅಕ್ಲು ಬೇತೆ ಅಂತ ಅಂಚೆ ದಾಲ ಇಜ್ಜಿ ಅಕ್ಲ ಒಟ್ಟಿಗೆ ಎಲ್ಲ ಒಳ್ಳೆ ಎಲ್ಲವರಿಗೆ ಬತ್ತೆ ಇನಿ ದೇವಿ ನಮಗೆ ಸನ್ನಿಧಿಗೆ ಬರ್ತದೆ ಹೆಂಗ್ ಕಾರ್ಯಕ್ರಮ ಕೊರತೆ ಹೆಂಗ ಮಸ್ತ್ ಖುಷಿ ಆಗ್ತದೆ ಮಾತೆರೆಲ್ಲ ಪ್ರೀತಿದ ಸೊಲ್ಮೆಲ್ಲ ಸರ್.